ಮರಕನೆಯಲ್ಲ ಕೊಡ್ತೀನಿ ಮರಕನೆಯಲ್ಲ ಅಂದರೆ ಮರಕನೆಯಲ್ಲ ಬೇರೆ ಉಪಯೋಗ ಎಲ್ಲ ಉಪಯೋಗ ಏರವು ಐಡು ಅಂತಿದ್ದೀನಿ ಬೆಲೆ ಬೆಲೆ ಕೇಶವಣ್ಣ ಹಾಯ್ ಬೆಲೆ ಬೆಲೆ ಮುಂತಲೆ ಹೈಡು ದೆಪ್ಪ ಹೈಡು ದೆಪ್ಪ ಉಣ್ಣರೆ ಕೋಡದಂತ ಬಾಕಿ ಇತ್ತು ಅರ್ಧ ಬಿಡ್ತೀನತೆ ಐಕಿನಿ ಅಂತ ಕಂಟಿನ್ಯೂ ಮನ್ಪುಗ ಬಾಂಡದು ಕುಲೋನ್ ಅತೆ ದಾದ ಮನ್ಪುನು ಜೇಗೇಶ್ವರನ ಮರದ ಪೋತುಚಿ ಸೋಮವಾರ ತೂಕ ಪಂಡದು ಇಂಕ ಅಮ್ಮನೆಲ್ಲ ತಂಪಾರಂಡು ಒಟ್ಟಿಗೆ ಅಮ್ಮಗಳು ಅಂತ ಪ್ರಾಬ್ಲಮ್ ಒಟ್ಟಿಗೆ ಪೋಯಿ ಪಂಡದು ಮುಂಚೆ ಬರ್ತೈತೆ Oke, kawan itu dah. Apa?
ಇತ್ತ ಬೆಲೆ ನನ್ನ ಏರು ಉಳ್ಳಿರ್ಲ ಇವಳು ಗೊತ್ತಿಜ್ಜಿ 3 ಜನ ಉಳ್ಳೇರಿ ಏರಿಂದ ಗೊತ್ತಿಜ್ಜಿ ಯಾನಂತ ಬತ್ತೆ ಕೊಡ ಒಂಜಿ ಮಾತ್ರ ಇದೆ ತಿನ್ಬೇಕೊಂಡತೆ ಒಂಚೂರು ಪರವೈಜಿಂದ ಪುಡಿ ಮಾತ್ರದ ಪವರ್ ಇತ್ತೇನೆ ಮಟ ಅಕ್ಷಿತಾ ಕೋರ್ಗ್ ಬದ್ದಾನ ಹಲೋ ಅಕ್ಷಿತಾ ಅಕ್ಷಿತಾ ಬರ್ತೇವೆ ಕೇಶವನ ಬರ್ವೇರಿ ಲೈಕ್ ಕೊರಿಯಾರ ಲೈಕ್ 3 ಓಕೆ ಥ್ಯಾಂಕ್ ಯು ಕೋಡೆ ಅರ್ಧರೆ ಬರ್ತೀನಿ ನಾನು ವನಸಾಂಡೆ ಮಾತೇನಲ್ಲ ಮಧ್ಯಾಹ್ನ ಕೇಶವನ ವನಸಾಂಡ ಅರ್ಷಿತಾ ಊಟ ಆಯ್ತಾ ಸೋಮವಾರ ಊಟ ಮಾತ್ರ ಇದೆ ತಾನೆ ಕೇಶವನ ಆಗಿಲ್ವಾ ನಂದಾಯ್ತು ಬೇಗ ಮಾಡುದು ನಮ್ಮದು 12ವರೆಗೇನೆ ಆಗ್ತದೆ ಲೇಟಾ ಎಂತ ಸಾಂಬಾರೆಲ್ಲ ಕೇಶವನ ನೆನೆಸ್ಬಂತಾರ ಇನಿ ಬೊಚ್ಚಿ ದೈಗೆ ದಾನೆ 90 ಬಾಡುದ ಇದೇ 90 ಲೆಕ್ಕ ತೋಜುನದು ನೀರಿಯೇ ನೀರು ವೆಜ್ಗೆ ಅಷ್ಟದಾಗ ವೆಜ್ ದಾನೆ ಯಾಕೆ ವೆಜ್ ಚಿಕನ್ ಮೀನು ತಿನ್ನೋದಿಲ್ವಾ ನಾನ್ ವೆಜ್ ತಿನ್ನಲ್ವಾ ನಾನೊಂದು ಒಂದು ಸರಿ ಬೈಯಾಗ ಒಂಜಿ ಲೈವ್ ಒಂಜಿ ಮಾತ ಪರಂಡ ಒಂದು ಸರಿ ಅಪ್ಪ ನನ್ನ ಅಮ್ಮಗಳು ಮರ್ದು ಬಾರುಂಡಿ ಅಮ್ಮಗಳು ಒಂದೇ ಪ್ರಾಬ್ಲಮ್ ಉಂಡು ಒಟ್ಟಿಗೆ ಪೋಯಿ ಪಂಡದು ನಾನು ಒರ್ತಿ ಪೋಂಡ ಯಾವ ಜೊತೆ ಐಕೊಂಚೂರು ಟೆನ್ಷನ್ ಎಂಕ್ ಬಗದಾಲತ್ತು ಅಮ್ಮನಲ್ಲ ಹೌದಾದ ಅಮ್ಮನ ದಾದನ ಕಲ್ಲುಂಡು ಐಕ್ ಸ್ಕ್ಯಾನಿಂಗ್ ಮನ್ಪಾವಡು ಐಕ್ ಕಾಸಾವಡು ಪೂರ ತಾಪತ್ರೆದ ಮಿತ್ತು ತಾಪತ್ರೆ ಅಂಚ ಒಂಚೂರು ಪ್ರಾಬ್ಲಮ್ ಮಾಡು ನಾನ್ ವೆಜ್ ತಿಂತೀವಿ ಆದರೆ ಇವತ್ತು ತಿನ್ನಲ್ಲ ಇವತ್ತು ಶನಿವಾರ ಅಲ್ವಾ ಅದಕ್ಕೆ ತಿನ್ನೋದಿಲ್ವಾ ನಮಗೆ ಸೋಮವಾರದಿಂದ ಆದಿತ್ಯವಾರ ತನಕ ವೆಜ್ ಇಲ್ಲ ನಾವು ತಿನ್ನೋದಿಲ್ಲ ನಮಗೆ ನಾನ್ ವೆಜ್ ಇಲ್ಲ ಅಂದರೆ ಈ ಥರ ಟೊಮೆಟೊ ಸಾರು ಮತ್ತು ತರಕಾರಿ ಮಾಡ್ತೇವೆ ಆದರೆ ನಮಗೆ ಶನಿವಾರ ಆದಿತ್ಯವಾಗಿ ಶುಕ್ರವಾರ ಮಂಗಳವಾರ ಆದರೆ ಮೀನು ತಿನ್ನೋದಾದರೆ ನಾವು ತಿಂತೇವೆ ನಮಗೆ ಅದೆಲ್ಲ ಬೇಕು ಮೀನೆಲ್ಲ ಬೇಕು ಹಾಗೆ ಲೈವ್ ಹೌದು ನಮಗೆ ಮೀನು ಬೇಕು ಇದಂದ್ರೆ ನಾನು ಲೈವ್ ಮಾಡ್ತಿರ್ಲಿಲ್ಲ ನನಗೆ ಅಂದರೆ ಎಂತ ಗೊತ್ತುಂಟಾ ಟ್ಯಾಬ್ಲೆಟ್ ತಗೊಂಡು ಮಲಗಬೇಕಿತ್ತು ನಿದ್ದೆ ಬರೋದಿಲ್ಲ ನನಗೆ ಅದಕ್ಕೆ ನೋಡೋಣ ಒಂದು ಲೈವ್ಗೆ ಹೋಗೋಣ ಅಂತ ನಿನ್ನೆ ಅರ್ಧ ಮಾಡಿ ಓಡಿ ಹೋಗಿದ್ದೇನೆ ಹೌದು ಅರ್ಧ ಮಾಡಿ ಓಡಿ ಹೋಗಿದ್ದೇನೆ ಲೈವಿಂದ ಎಂಡ್ ಮಾಡಿ ಹೋಗಿದ್ದೆ ಅದಕ್ಕೆ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಮಕ್ಕ ಕೇಶವನ ಹೌದಾ ಹೌದು ಕೇಶವನ ಎಂಚಲ್ಲ ರೀ ಪ್ರವೀಣ ಬಂಡ ಲೈವ್ ಉಪಂದು ಫ್ರೀ ಪೂಜತೇನಿ ಅಂಚ ದಾದಮ್ಮ ಶೆಕೆ ಮರ್ರೈಕ್ ಏರುಳ್ಳೇರು ಹೈಡ್ರುಳ್ಳೇರು ಬಲೆ ಎದುರು ಪಾತೆರ್ಲೆ ದಾದ ಅಂಡ್ಲಕ್ಕೇನೆ ಪನ್ಪೆ ಇಂಕಿನಿ ರಜೆ ಇರೇದಾನೆ ಶಾಲೆ ರಜೆ ಇರೇದಾನೆ ಕೇಶವನ ರಜೆ ಶಾಲೆಗೆ ರಜೆನಾ ಅಂದೆ ತಾಯಿಗೆ ರಜೆ
ಇನ್ನು ಮೋನೆ ದಪ್ಪ ಆತದ ಅಂದ ಮಾತ್ರದಿಂದ ಇಜ್ಜಿ ಅಂಚೆನೆ ನಮ್ಮ ಮೋನೆ ನಂಚ ಇಜ್ಜಿ ಇಜ್ಜಿ ಕೇಶವಣ್ಣ ಎನ್ನ ಮೋನೆನೆ ಅಂಚ ಗುಂಡು ಗುಂಡು ಮೋನೆ ನಡೆ ಸರಿ ಯಾನೆ ತೋರಗೆ ఒక కోడ చెప్పనా కానీ 2 గంటೆ ಈಗ ಸಣ್ಣ ರಜೆ ಅದು ಪೋತೆ ಟೀಚರಿಗೂ ಅಂದ ಪೋಲಿ ಒಂಜಿ ಲೈನ್ ಪಾರ್ದು ಲದಂಬರಿ ಇಲ್ಲಾಡು ಏತತ್ತೆ ಒಂಜಿ ಬಡಿದಿರನೆ ಮೋನೆ ತೂಪುನು ಇರು ಒಂಜಿ ಉಲ ಇಡುಪಾಡು ಒಂಜಿ ಪಿದ ಇಡುಪಾಡು ಫೋನಾಗ ಒಂಜಿ ಬೋರ್ಡ್ ಪಿರೋಡು ಬೇರೆ ಬತ್ತಾಂಪಾಯರ ಇದನ್ನ ಬೊಡೆದಿಪ್ಪುಡ್ಗೆ ಏನ್ರತ್ತೆ ಈ ರೀತಿ ಪಿದೆ ಜಾಲಕ್ಕೆ ದೆದ್ದಾಕ್ವೇರು ಕೆಬಿಟ್ಟು ಬರ್ತದು ನಾಯದಕ್ಕಿನ್ನಿಲ್ಲಕ ನಮ್ಮ ನಾಯದಕ್ಕೆ ನಿಂಚ ಪೂಜೆ ಇಂಚ ಬಂತು ಒಯ್ತಕ್ವೇರು ಜಾಲಕ್ಕೆ ಒಂಚೂರು ಇಮೇಜ್ ಮಂತುಲಿಗೆ ಎಂಚಾಪುನೊಂದು ಸರ್ಲಾರ್ ಅದೇ ಲೈನ್ ಪಾಟ್ರಿ MK ಬನ್ನಿ ನಮಸ್ಕಾರ ರೀ ಊಟ ಏನು ಮಾಡಿದ್ದೀರಿ ಅವ್ವ ನಿಮ್ಮ ಮನೆಯಾಗೆ ನಮ್ಮ ಬೆಳದಿಂಗುಳವರು ಇಲ್ಲ ಅವರಿಗೆ ಎಂಥದ್ದು ಬ್ಯುಸಿ ಅಂತೆ ನೆನ್ನೆ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಅವರು ಅವರದ್ದು ಭಾವನ ಮನೆಗೆ ಹೋಗಿದ್ದಾರೆ ಅವರು ಹಾಗೆ ನಮ್ಮ ಊಟಕ್ಕೆ ಇವತ್ತು ಬೇಳೆ ಸಾರು ಮಾಡಿದ್ದು ಅಷ್ಟೇ ಬೇರೆ ಏನಿಲ್ಲ ಇನ್ನು ನಾಳೆ ಏರುಲ್ಲೇರು ಜಾಡ್ಲದೆದ್ದಕ್ಕು ನೀರೇನಿಲ್ಲ ಬೊಡೆದಿಂದು ಕುಡಂಜಿಗೆ ಲೈನ್ ಬಾಡ್ರೆ ಬೋಡ MK ಅವರು ಇಂದು ಊಟ ಆಯ್ತಾ ಏನು ಸಾಂಬಾರು ಮಾಡಿದ್ರಿ ಸಾಂಬಾರು ಎಂತ ಮಾಡಿದ್ರಿ ನೀವು MK ಅವರೇ ಎಂತ ಸಾಂಬಾರು ನೀವು ಹೋಗಿದ್ರಾ ರೆನ್ನಿ ಅವರದ್ದು ಲೈವ್ಗೆ ಅದೇ ಗೊತ್ತು ಯಾನೆಂಚ ಬಂದು ನಿಮ್ಗೆ ಕಠಿನ್ ಸಾರು ಮಾಡಕ್ಕೆ ಬರ್ತದ ಏನ್ರಿ ಯಾವ ಸಾರು ರೀ ಇನ್ನು ಊಟ ಇಲ್ಲ ರೀ ಯಾವ ಸಾರು ಕಠಿನ್ ಅಂದರೆ ನಮಗೆ ಮೀನು ಸಾರು ಚಿಕನ್ ಸಾರು ಮಟನ್ ಸಾರು ತರಕಾರಿ ಸಾರು ಅಷ್ಟೇ ಗೊತ್ತಿರೋದು ಮತ್ತು ತಿನ್ನಲಿಕ್ಕೆ ಗೊತ್ತುಂಟು ಇದು ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ ಕಠಿನ್ ಸಾರು ಅಂದರೆ ಗೊತ್ತಿಲ್ಲ ಕಠಿನ್ ಅಂದರೆ ಎಂತ ಸ್ವಲ್ಪ ಹೇಳಿ ನಿಮ್ಮ ವಿಡಿಯೋದಲ್ಲಿ ಇದೆಯಾ ಅದು ನಿಮ್ಮ ವಿಡಿಯೋದಲ್ಲಿ ಇದೆಯಾ ಫ್ಯಾನ್ ಪಾಡಿ ದಾಲ ತೊಂದರೆ ಜೊತೆ ಸೌಂಡ್ ಕೇಂಡದ ಆಕೆ ನಿಮ್ಮ ಕನ್ನಡ ಅದಾದೆ ಆಕೆ ನಿಮ್ಮ ಕನ್ನಡ ಜೋಕುಂಟಾ ಸೋಕುಂಟಾ ಭಟ್ರೆ ನಮಸ್ಕಾರ JK ಭಟ್ರು ಬರ್ತೀರು ಕೇಶವನ್ನ ಉಂಡರೆ ಆರು ಮನಸ್ಸು ಮಂತಿಜೇರಿ ಯಾರು ಟೀಚರಿಗೆ ಲೈನ್ ಬಾಡ್ರೆ ಪೋಯಿನಿಗೆ ಕೇಶವನ್ನೇ ಬನ್ನಿ ಇನ್ನು ರಜೆಗೆ ಅಂಚ ಟೀಚರ್ನ ಪಿರಿಯಡ್ ಬಂದಲ್ಲಿ ಲೈನ್ ಬಾಡ್ರೆ ಶೋಕುಂಟು ಹೌದು ಮಾರ್ರೆ ನಾನು ಹಾಗೆ ಮಾತಾಡೋದು ಕನ್ನಡ ಮಾತಾಡಬೇಕಲ್ಲ ಹಾಗೆ ಎಂತ ಗೊತ್ತುಂಟ JK ಭಟ್ರು ಇವರುಂಟಲ್ಲ ಕೇಶವನ್ನ ಇವತ್ತು ರಜೆ ಅಂತೆ ಅವರಿಗೆ ಅದಕ್ಕೆ ಲೈನ್ ಹಾಕಲಿಕ್ಕೆ ಹೋಗುದಂತೆ ನೋಡಿ ಮಕ್ಕಳಿಗೆ ರಜೆ ಇದ್ರೆ ಅವರು ಹೋಗುದು ಹೆಂಗಲ್ಲ ಸ್ವೀಟ್ ಗರ್ಲ್ ಬರ್ತೀರ ಹಾಯ್ ಸ್ವೀಟ್ ಗರ್ಲ್ ಹೌ ಆರ್ ಯು ಅಷ್ಟು ಗೊತ್ತುಂಟಾಯ್ತಾ ಊಟ ಆಯ್ತಾ ಅಂತ ನಮಗೆ ಕಾಜಿಪು ಇವತ್ತು ತೊಗರ್ಸಲೆ ಸಾರು ನಮಗೆ ಕಜಿಪು ತೊಗರ್ಸಲೆ ಸಾರು ನಿಮಗೆ ಎಂತ ಕಜಿಪು ಎಂತ ಕಜಿಪಲ್ಲಿ ಎಂತ ಬಿದ್ದಿದೆ ಟೊಮೆಟೊ ಬಿದ್ದಿದ ದೀಕ್ಷಾ ಹಾಯ್
ದೀಕ್ಷಾ ಒಂದು ಲೈಕ್ ಕೊಡಿ, ಈ ಸ್ವೀಟ್ ಗರ್ಲ್ ಒಂದು ಲೈಕ್ ಕೊಡಿ. ಗಜಿಪು ಕಪ್ಪೆ, ಅದು ಕಪ್ಪೆ ನೀವು ತಿನ್ನೋದು, ಅವ್ರು ಭಟ್ರು ಆಯ್ತಾ. ತುಳು ಕನ್ನಡ ಬೆರಕೆ, ಎಂಗಳು ಬೆರಕದ ಮೀನು ಇತ್ತಿಲ್ಲಕ್ಕ ಅವೇ ಮಣಂಗು ಬೊಳಂಜೀರು ಬಂಗುಡೆ ಬೂತಾಯಿ ದಚ್ಚಿನಿ ಬಾಳುಳ್ಳಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ಸುಟ್ಟು ಪುಡಿ ಮಾಡಿ, ಉಂಚಿ ಹುಳಿ ಬೆಳಿ ಕಡಲಿ ಅದರ ನೀರು ಮತ್ತು ಸ್ವಲ್ಪ ಬೇಳಿ ಕರ ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದರೆ ಮಸ್ತ್ ಇರ್ತದ. ಅಬ್ಬಬ್ಬಬ್ಬ, ಪಲ್ಯ ಹೊರನಾಡ್ ಹೋಳಿಗೆ ಮಸ್ತ್. ನೀವು ಹೇಳುವಾಗ ಹುಳಿ ಅಂತ ಹೇಳುವಾಗ ತುಂಬ ಬಾಯಲ್ಲಿ ನೀರು ಬರ್ತದೆ ನನಗೆ ಕಂಚಲ್ ಪುಲಿ ಮುಂಚೆ ಎನ್ನ ಫೇವ್ರೇಟ್ ಹೆಜ್ಜೆಗೆ ಬೆಟ್ರೆ ಎನ್ನ ಫೇವ್ರೇಟ್ ಹೆಂಗೆ ಮಸ್ತ್ ಇಷ್ಟ. ಪುಳಿ ಮುಂಚಿಗೂ ಬೆಲ್ಲ ಮಾಡ್ರೆ ಬಲ್ಲಿ ಬೊಕ್ಕ ಉಪ್ಪುಕರಿ ಮಂತದ್ದು ಮಾತ್ರ ತಿನ್ಪೆ ಎಡ್ಡೆಂಡು ಮಾತ್ರ ಯಾನ್ ಬೈದ್ವೆ ಮನಸ್ಸು ಗಿರ್ನಾಡಿಗೆ. ದೀಕ್ಷಾ ಒಲ್ಲಾರು ದೀಕ್ಷೆ ಕೊರ್ಲೆ ಆಗಲಕಾಯಿ ಹೇಳಿ, ಓ ಕಂಚಲಕ್ಕೆ ಆಗಲಕಾಯಿ ಹೇಳುದಾ? ಹಾಗೆ ನಂಗೆ ಗೊತ್ತಿಲ್ಲ, ಕನ್ನಡ ಮಾತಾಡೋದೇ ಅಪರೂಪ. ಅಂದೇ ಏನು ಬೆಲ್ಲ ಪಾಡುಜಾರ ಅಂಚನ ಕೊರ್ಲಿ ಬೆಲ್ಲ ಬಾಡ್ನ ಬರ್ಚಾವೆ, ಬೆಲ್ಲ ಬಾಡ್ನ ಯಾವ್ದಿತ್ತು ಜೈಗಿಷ್ಟೇಜ್ ಬೆಲ್ಲ ಬಾಡ್ನ. ಕಂಚಲ ಪುಲಿ ಮುಂಚಿ ಆಗಲಕಾಯಿ ಪುಲಿ ಮುಂಚಿ. ನಿಮ್ದು ಸಾರು ಒಳ್ಳೇದುಂಟಾಯ್ತಾ MK? ಬೆಲೆ ಗಾಯ್ಸ್. ನಮ್ಮ ಹಬ್ಬ ಚಲೋ ಮಾಡ್ತಾಳೆ ರೀ, ನಾವಾಗ ಇದೇ ಹೇಳ್ತಾಳೆ. ನಂಬರ್ ಸೆಂಡ್ ಮಾಡ್ತೀನಿ ನನ್ನ ಮಮ್ಮದು. ಓ ನಿಮ್ಮ ಅಮ್ಮಂದು ಸೆಂಡ್ ಮಾಡ್ತೀರಾ ನಂಬರು? ಓಕೆ ಅವರ ಹತ್ರ ಕೇಳಬೇಕು. ನೀವು ವ್ಲಾಗ್ ಮಾಡಿ ಅಲ್ಲ ಅದರದ್ದು ಸ್ವಲ್ಪ, ನಾನು ಮಾತಾಡ್ತೇನೆ. ನೀವು ವ್ಲಾಗ್ ಮಾಡಿ, ನಾನು ನೋಡ್ತೇನೆ, ನೀವು ಹೇಳಿದಾಗೆ ಮಾಡ್ತೇನೆ, ವಿಡಿಯೋ ಮಾಡ್ತೇನೆ. ನಿಮಗೆ ಭಾಳ ಚಲೋ ಮಾಡ್ತಾಳೆ ನಮ್ಮ ಅವ್ವ. ಹೌದಾ? ನಿಮ್ಮ ಅವ್ವನ ನಾನು ಕೇಳಿದೆ ಅಂತೇಳಿ ಆಯಿತಾ. ಇನ್ನೊಂದು ಸರ್ತಿ ಬರುವ, ಆಗ ನೀವು ಮಾಡಿಕೊಡಿ ನನಗೆ, ನಾ ಬರ್ತೀನಿ. ನಿಮ್ಮ ಊರು ಯಾವುದು ಹೇಳಿ? ನೀವು ಎಲ್ಲಿರೋದು MK? ನಿಮ್ಮ ಅವ್ವನ್ನ ನಾನು ಕೇಳಿದಂತೇಳಿ ಆಯಿತಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳಿ. ನಿಮ್ಮ ನಿಮ್ಮದು ಅವನ ಊರು ಯಾವುದ್ರಿ? ನಿಮ್ಮ ಅವನ ಊರು ಯಾವುದು? ನಂಬರ್ ಬಂತು ಅರ್ ಅಮ್ಮನಿಗೆ, ಅಮ್ಮಗ ಫೋನ್ ಮಂತ್ ಈಗ ಎಂಚ ಮಲ್ಕೋರು ಅಡಿಗೆ ಪೂರ ಬಂಡದು. ಡಿಲೀಟ್ ಮಾಡಿ MK ಅವರೇ, ನಾನು ಸ್ಕ್ರೀನ್ಶಾಟ್ ತಗೊಂಡೆ. ಡಿಲೀಟ್ ನಂಬರ್. ಡಿಲೀಟ್ ಮಾಡ್ರಿ MK, ಡಿಲೀಟ್ ಮಾಡಿ, ನಾನು ಸ್ಕ್ರೀನ್ಶಾಟ್ ತಗೊಂಡೆ. ಅವರು ಲೈವ್ ಜಾಯಿನ್ ಆಗ್ತಾರೆ. ಅವರ ಹತ್ರನೂ ಮೊಬೈಲ್ ಇದೆಯಾ ಟಚ್ಚು? ಬಿಜಾಪುರನಾ? ಹೌದಾ? ನಂಬರ್ ಇದೆಯಲ್ಲ ಸ್ಕ್ರೀನಲ್ಲಿ, ಡಿಲೀಟ್ ಮಾಡಿಬಿಡಿ, ನಾನು ಸ್ಕ್ರೀನ್ಶಾಟ್ ತೆಗೆದೆ. ಮತ್ತು ನನಗಿಂತ ಮುಂಚೆ ಈ ಕೇಶವನ್ನು ಕಾಲ್ ಮಾಡಿ ನಿಮ್ಮದು ಹೇಗೆ ಸಾರು ಮಾಡ್ತೀರಾ ಅದೆಲ್ಲ ಅಂತ ಕೇಳ್ತಾರೆ. ಅದಕ್ಕೆ
ಬಿಜಾಪುರಿಯೇ ವಿಜಯಪುರ ಹತ್ತು ಕೇಶವಣ್ಣ. ವಿಜಯಪುರ ಹತ್ತು ಬಿಜಾಪುರ. ನಮ್ಮದು ಬಿಜಾಪುರ ರೀ. ನಾ ಇರೋದು ಬ್ಯಾಂಗ್ಳೂರು. CCTV ಸೇಲ್ ಸರ್ವಿಸ್ ಮಾಡ್ತೀನಿ. ಓ ಹೌದಾ, CTC ಇದು ಸೇಲ್ ಸರ್ವಿಸಾ? ಓಕೆ ಓಕೆ. ನೀವು ಬ್ಯಾಂಗ್ಳೂರಲ್ಲಿರೋದಾ? ಬಿಜಾಪುರ ಲಾಂಛನ್. ಓಕೆ ಬಿಜಾಪುರ. ಸ್ವೀಟ್ ಗರ್ಲ್, ಊಟ ಆಯ್ತಾ? ಸ್ವೀಟ್ ಗರ್ಲ್. ಸ್ವೀಟ್ ಗರ್ಲ್ போயிடா அந்த மாதிரி. ಆಯ್ತಾಯ್ತು. ನಿಮ್ಮಲ್ಲಿ ಬಂತು? ನಿಮ್ಮಲ್ಲಿ ಎಂತ ಬಂತು? ಜೆಕೆ ಭಟ್ರು ಕುಯ್ನಿಗೆ ಭಟ್ರೆ దాని నైట్లా ఇజ్జి డేలా ఇజ్జి ఏం ఫ్యాన్ సౌండ్ పంಡ దాల ಪ್ರಾಬ್ಲಮ್ ಉಂಡ ಒಂದು ಫ್ಯಾನ್ ಸೌಂಡ್ ಉಂಡು ದಾಲ ಪ್ರಾಬ್ಲಮ್ ಇಜ್ಜದೆ ಪಾತೆರ್ನ ಕೇಳದ ಇನಿ ಪ್ರೈಮ್ನಗಲ ಮಾತ್ರ ಪಂತೆ ಮಾರ್ರೆ ಅಲ್ಲ ಓ ಫ್ಯಾನ್ದು ಒಬ್ಬಳ ಸುದ್ದಿ ಇಜ್ಜಿನಿ ಶೋಭಾ ಬಂತಿಜ್ಜಿ ಅನು ಅವು ಮಾತ್ರ ದಮಲ ಅಂದ್ ಮಾರ್ರೆ ಎಂಕ್ ಜೊತೆ ನಿತ್ತರಂಚೆ ಅಂತ ಒಂಥರ ಕಣ್ಣು ಕೂರು ಜಪ್ಪರ ಪುಯ ಗೊರ್ಚಿ ಜೆತ್ತಿಂದ ಆ ಒಂಜರಗಾಲ ಅವನು ಜೆತ್ತು इज्जी रजे इज्जी अरे दाय रजे बेली बोतल అయితే మాత్రం ఇది పవర్ అది ఇస్తే వద్దక్కడ కన్ను కూలు ಅದೇ ಡ್ಯೂಟಿ ಇಚ್ಚ ಅಲ್ಲಿ ಡ್ಯೂಟಿ ಉಂಟು ಚಾರ್ಜ್ ದಿಕ್ಕಾವನಿಲ್ಲ ಮೊಬೈಲ್ ಚಾರ್ಜ್ ರಪ್ಪ ಖಾಲಿ ಆಪಿನಿ ಕೇಶವನ್ನ ಮಂಡೆ ಸರಿ ಜೈಕು ಅಡೇಗೆ ಚಾರ್ಜ್ ದಿಕ್ಕಾಯಿನಿ ಹೇಗೆ ಡ್ಯೂಟಿ ನಾವು ಸೇವ್ ಮಾಡಿದ್ದೀರಿ MK ನಾವು ಸೇವ್ ಇದು ಮಾಡಿದ್ದೀರಿ ಸ್ಕ್ರೀನ್ಶಾಟ್ ತೆಗೆದೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಹೌದಾ ಹಾಗಾದರೆ ಒಳ್ಳೆಯದಾಯಿತು ನಮಗೆ ಒಂದು ಲೋನ್ ಕೊಡ್ಬೋದಲ್ಲ ಮನೆ ಕಟ್ಟಲಿಕ್ಕೆ ಲೋನ್ ಕೊಡ್ತಾರೆ MK ಅಮ್ಮನ ಹತ್ರ ಹೇಳಿ ನನಗೆ ಲೋನ್ ಕೊಡಿಸ್ಲಿಕ್ಕೆ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ ಲೋನ್ ಕೊಡ್ತಾರಾ ಕೇಳಿ ಯಾವ ಬ್ಯಾಂಕು MK ಯಾವ ಬ್ಯಾಂಕು MK ಬ್ಯಾಂಕ್ ಮ್ಯಾನೇಜರ್ ಅವರು ರಿಟೈರ್ಡ್ ಆಫೀಸರ್ ಅವರು ರಿಟೈರ್ಡರಾ ಈ ಇಂದ್ರಮಾಲ ಇವಾಗ ಬರೋದು ಇದೇಗ ಜೀವನ ಇಂಚಾರು ತೋಜದು ದಾದಿ ಎಂಕಲ್ಲ ಜೀವನ ಎಂಕ್ಲೆಗ್ ಗೊತ್ತಾಗ್ಬಿಡತ್ತೆ ಎಂಕಲ ಜೀವನ ಎಂಕ್ಲೆಗ್ ಬರೀ ಗೊತ್ತಾಗ್ಬಿಡತ್ತೆ ಐದು ದಾದಾಯರುಂಡು ಬರ್ನೆ ನನ್ನವರಿನ ತೂದು ಕಲ್ಪನೆ ತಾಳ್ಮೆ ಎಂಕಿಜ್ಜಿ ಎಂಕೆ ಎನ್ನ ಜೀವನ ಎಂಚ ಪಂಡದು ಯಾನ್ ತುಪ್ಪೆ ಗೊತ್ತಂಡೆ ನಮ್ಮ ಅಕಲ್ಲಕ್ಕ ಪೋಯರ ಆಪುಜಿ ಏನು ಯಾನು ಎನ್ನಲಕ್ಕ ಹೋಗ್ಕೊಂಡು ನನ್ನೂರಲ್ಲ ಕತ್ತು ಕೇಶವನ್ನ ದಾರಿ ಗೊತ್ತಂಡೆ ನನ್ನವರ ತೂದು ಕಾಲ್ಕೊಡು ಪೊಕ್ಕಡೆ ನನ್ನವರು ಪೋಪಿನ ಬಂಡ ಹಾಕಿ ಎಂಚ ಪೊಪ್ಪೆ ಗೊತ್ತಿಸಿ ಅಲ್ಲ ಜೀವನ ಪಂತೇಳಿ ಬಂದ ಆ ಪಂದು ಕೊರುವೇರು ಎಂಚ ಬಂದು ಅಲ್ಲ ಇತ್ತದ ನೆಟ್ಟುಂಟದೆ ನಮ್ಮ ಜೀವನ ಸಾಧಿ ನಮ್ಮನ್ನೇ ತೂಗೋಡು
ಮಹಾರಾಷ್ಟ್ರ ಅಡುಗೆನೂ ಮಾಡ್ತಾರಾ? ಹೌದಾ, ನೀವು ಅವರದ್ದು ವಿಡಿಯೋ ಮಾಡಿ ಅಲ್ಲ ಎಮ್ಗೆ, ನೀವು ಅವರದ್ದು ವಿಡಿಯೋ ಮಾಡಿ, ನಾವು ನೋಡ್ತೇವೆ. ಅದು ನಮ್ಗೆ ಗೊತ್ತಾಗತ್ತಲ್ವಾ, ನೀವು ಇಷ್ಟು ಇರ್ತೀರಲ್ಲ, ಅಮ್ಮನ ಹತ್ರ ಹೇಳಿ ಒಂದು ಬ್ಲಾಗ್ ಮಾಡಲಿಕ್ಕೆ, ನೀವೆಲ್ಲ ಮಾಡಿ. ಎಲ್ಲ ಥರ ಅಡುಗೆ ಮಾಡ್ತಾರಲ್ಲ, ನಮಗೂ ಕೂಡ ನೋಡಿದಾಗೆ ಆಗುತ್ತೆ ಅಲ್ವಾ. ನೀವು ಹೋಗಲ್ವಾ ಬಿಜಾಪುರಕ್ಕೆ? ಮನೆಗೆ ಹೋಗೋದಿಲ್ವಾ? ಯಾವಾಗ ಹೋಗೋದು ನೀವು ಮನೆಗೆ? ಅರೇನಾ ಇನಿ ವೆಡ್ಡಿಂಗ್ ಆನಿವರ್ಸರಿ ಅಂದೆ ಯಾರಿಗೆ ವೆಡ್ಡಿಂಗ್ ವಿಶ್ ಮಂತ್ ಬತ್ತೆ ಚಾಯ್ ಯಾರಿಗೆ ಪಣ್ಣಿನಕ್ಕೆ ಅರೆ ಬೋದು ವಿಶ್ ಮಂತ್ ಪಾತ್ ಎದ್ದು ಬತ್ತೆ ವಿಶ್ ಇತ್ತನದೆ ಅವ್ರ ಆನಿವರ್ಸರಿ ಅದೇ ಅಂಜಾನ ಮಂತ್ ಬತ್ತೆ. ನಮ್ಮದು ಲೇಡೀಸ್ ಬಟ್ಟೆ ಅಂಗಡಿ ಬಿಜಾಪುರದಲ್ಲಿ. ಹೌದಾ, ನಿಮ್ಮದು ಡ್ರೆಸ್ ಶಾಪ್ ಇದೆಯಾ, ಅಂಗಡಿನಾ? ಹೌದಾ, ಒಳ್ಳೆಯದಾಗಲಿ. ಏನಾದರೂ ಒಂದು ಕಸುಬು ಬೇಕಲ್ವಾ ನನಗೆ, ಜೀವನ ಮಾಡಲಿಕ್ಕೆ ಏನಾದರೂ ಒಂದು ಬೇಕು, ಯಾವುದಲ್ಲಾದರೂ ಒಂದು ದಾರಿ ಹುಡುಕ್ತಾ ಇರಬೇಕಲ್ವಾ. ಸುಮ್ಮನೆ ಕೂತು ಎಂತ ಮಾಡಲಿಕ್ಕೆ ಹೇಳಿ, ಸುಮ್ಮನೆ ಮನೇಲಿ ಕೂತು. ನಾನು ಕೂಡ ಅದೇ ಥರ ಮನೇಲಿದ್ದೀನಿ. ಮಕ್ಕಳು ಏನು ಕಲಿತಾ ಇರ್ತೀನಿ, ನನ್ನ ಮಕ್ಕಳು ದೊಡ್ಡ ಕಲ್ತಾಗಿದೆ. ಇಬ್ರು ಕೆಲಸಕ್ಕೆ, ಒಬ್ಬ ಮನೆಯಲ್ಲಿದ್ದಾನೆ, ಕೆಲಸ ಇಲ್ಲ, ಇನ್ನು ಸ್ಟಾರ್ಟ್ ಮಾಡಬೇಕಷ್ಟೇ. ಕಾಲ್ ಆಯ್ತು, ನಿಮ್ಗೆ ಕಾಲ್ ಮಾಡ್ತೀನಿ ನಾನು. ಅಮ್ಮನ ಹೆಸರು ಎಂತ ನಿಮ್ಮದು? ಕೋಆಪರೇಟಿವ್ ಬ್ಯಾಂಕ್. ಹೌದಾ, ಅಮ್ಮನ ಹೆಸರು ಎಂತ? ಆದರೂ ಎಲ್ಲ ಗೊತ್ತಿದೆ ಅವ್ರಿಗೆ. ಹೌದಾ, ಹಾಗೇನೆ ಇರಬೇಕು. ನನಗೆ ಲೈಕ್ ಕೊಡೋದಕ್ಕೆ ಮರ್ತಿದ್ರಾ? ಲೈಕ್ ಕೊಟ್ರಾ? ನಾನು ಕೇಳೋದಿಲ್ಲ, ಗೊತ್ತಾಯ್ತಾ? ಕೊಟ್ಟರೆ ಕೊಡ್ತಾರೆ, ಹಾಗೆ ಲೈವ್ಗೆ ಬರ್ತಾರಲ್ಲ, ಕೊಟ್ಟೆ ಬರ್ತಾರಲ್ಲ. ಡ್ಯಾಂಡ್ರಫ್ಗೆ ಹೋಗೋಕ್ಕೆ ಏನು ಮಾಡಬೇಕು? ಡ್ಯಾಂಡ್ರಫ್ಗೆ ಹೋಗೋಕ್ಕೆ ಲಿಂಬು ಇದೆಯಲ್ಲ, ಲಿಂಬು ಕಟ್ ಮಾಡಿಬಿಟ್ಟು, ಎಲ್ಲಿ ಡ್ಯಾಂಡ್ರಫ್ ಇದೆ ಅಲ್ಲಿ ಈ ಥರ ಮಾಡಿ ಎಲ್ಲ ತಿಕ್ಕಿ, ಮತ್ತು ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿ ಹೋಗ್ತದೆ. ನಮಗೆ ಕೆಲಸ ಉಂಟು, ಆನ್ಲೈನು ನೇಲ್ ಉಂಟು, ಮತ್ತು ವೀಲು ಉಂಟು. ದಾದೆ ಅವರು ಬಿಜಾಪುರದಾಗಿರ್ತಾರೆ. ಹೌದಾ, ಬಿಜಾಪುರದಾಗ ದಾದಿಗೇಶವನ ಅತ್ತಾಯಜಿ. ನಮಗೆ ಕೆಲಸ ಉಂಟು, ಆನ್ಲೈನ್ ನೇಲುಂಟು, ಮತ್ತು ಇಲ್ಲ, ಹಬ್ಬಕ್ಕೆ ಹೋಗ್ಬೇಕು. ಯಾವ್ದು ಹಬ್ಬ?
ಗ್ರ್ಯಾಂಡ್ ಇದೆಯಾ? ಎಮ್ ಕೆ ಅವರೇ, ನಿಮ್ದು ಲೈವ್ ಇದೆಯಾ? ಯಾವಾಗ ಲೈವ್ ಯಾವಾಗ ನಿಮ್ಮದು? ಟೈಮಿಂಗ್ ಹೇಳಿ. ಇದು ನಾನು ಬರ್ತೇನೆ ಆಯ್ತಾ, ಜಾಯಿನ್ ಆಗ್ತೀನಿ ನಾನು. ಮಾಡೋಣ. ಅದು ಯಾವಾಗ? ನಾನು ಬರ್ತೇನೆ ಆಯ್ತಾ ಲೈವ್ಗೆ. ನನಗೆ ಆ್ಯಂಡ್ ಸಿರಿ ನಮ್ಮ ಬೆಳದಿಂಗಳವರು ದೀಪಕ ಎಲ್ಲರ ಜೊತೆ ಲೈವ್ ಟುಗೆದರ್ ಮಾಡಬೇಕು ಅಂತಾರೆ. ಹೌದಾ, ಟುಗೆದರ್ ಲೈವ್ ಮಾಡ್ತಾರಂತ? ನೀವು ಲೈವ್ ಮಾಡಲ್ವಾ? ಇಲ್ಲದ್ರೆ ಟುಗೆದರ್ ಲೈವ್ ಮಾಡ್ಬೋದು. ಅದರಲ್ಲಿ ಏನು ಲಾಭ? ಎಂತ ಲಾಭ ಉಂಟು ಟುಗೆದರ್ ಲೈವ್ಗೆ ಹೇಳಿ? ಟುಗೆದರ್ ನಮಗೂ ಕೂಡ ಮಾಡ್ಬೋದು, ಇದರಲ್ಲಿ ಆಪ್ಷನ್ ಇದೆ ಟುಗೆದರ್ ಇದು. ಆದರೆ ಫಸ್ಟ್ ಸ್ಟಾರ್ಟಿಂಗೇ ಅದು ಟುಗೆದರ್ ಅಂತ ಮಾಡಬೇಕು. ಬಂದರೆ ಯಾರು ಜಾಯಿನ್ ಅದಕ್ಕೆ ಮಾಡಿ? ಇಲ್ಲ, ಈಗ ನನಗೆ ಯಾರು ಜಾಯಿನ್ ಆಗ್ತಾರೆ? ಎಮ್ಕೆ ನನಗೆ ಯಾರು ಜಾಯಿನ್ ಆಗ್ತಾರೆ ಹೇಳಿ? ನನಗೂ ಯಾರು ಜಾಯಿನ್ ಆಗಲ್ಲ. 3 ಜನ 4 ಜನ ಅಷ್ಟೇ. ಉರುವಾಪುನ ಊರಿಗೆ ಬಲೆ ಒಂದು ಖುಷಿ ರೀ. ಏನ್ರಿ ಎಮ್ಕೆ ನೀವು ಲೈವ್ ಮಾಡಿ, ನಾನು ಹರಿಣಿ ನೀವು ಬರ್ತಾ ಇರ್ತೇವೆ, ಮತ್ತೆ ಎಲ್ಲ ಜಾಯಿನ್ ಆಗ್ತಾರೆ. ಎಮ್ಕೆ ಉರು ಆಪುಡ ಬಲೆಯೇ ಇಲ್ಲದು. ಊರು ಬೆಲೆ. ನಿಮ್ಮ ಚಾನಲ್ ನನ್ನ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ, ಮತ್ತೆ ಸ್ಟೋರಿ ಹಾಕಿದ್ದೀನಿ. ಹೌದಾ? ಥ್ಯಾಂಕ್ಸ್ ಆಯಿತಾ, ಒಳ್ಳೆಯದು. ಯಾವುದರಲ್ಲಿ? ಇನ್ಸ್ಟಾದಲ್ಲ, ವಾಟ್ಸಪ್ ಸ್ಟೇಟಸ್ ಅಲ್ಲ? ನಾನು ಇನ್ಸ್ಟಾ ಮಾಡಿದ್ದೇನೆ, ಆದರೆ ಫೋಟೋಸ್ ಎಲ್ಲ ಏನು ಹಾಕಲ್ಲ, ರೀಲ್ಸ್ ಎಲ್ಲ ಹಾಕಲ್ಲ. ಎಷ್ಟು ಬೇಕೋ ಅಷ್ಟೇ. ಲಿಂಕ್ ಹಾಕಿದರೆ ಯೂಟ್ಯೂಬ್ ಇದರಲ್ಲಿ ಇನ್ಸ್ಟಾದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾರಾ ಅಂತ. ಎಮ್ಗೆ ಲೈವ್ ಮಾಡಿ ಆಯಿತಾ, ನಾನು ಬರ್ತೇನೆ. ಏಪಯ್ಯೆ ಎಲ್ಲಂಜಿ ಪಿಲಿಯಂಡಿ ಮುಲ್ ಕೈಕಂಬಾಡು ಕೇಶವನ ಮಾರನೇ ಮೀಗು ಪಿಲಿಂಡು 22 ಸ್ಟಾರ್ಟ್ ಆಗ್ಬಿಡು. ಆನಿ ಫುಲ್ ವೀಡಿಯೋ ನಾವೇ ಆನಿ ಪಿಲಿತಾನೆ ಇಂಕ್ ಮಸ್ತ್ ಇಷ್ಟ ಪಿಲಿತ ಬೀಟ್ ಕೇಳ್ರೆ. 240 ಜನ ಇದ್ದಾರೆ ನನ್ನ ಕಾಂಟ್ಯಾಕ್ಟ್. ಹೌದಾ? 240 ಜನ ಇದ್ದಾರೆ ಕಾಂಟ್ಯಾಕ್ಟಲ್ಲಿ. ಬೆಂಗಳೂರಲ್ಲಿ ಇರೋದಾ? ನಮ್ಮ ಅಣ್ಣನ ಮನೆ ಕೂಡ ಬೆಂಗಳೂರಲ್ಲಿ, ಚಿಂತಾಮಣಿ.
ಹೊಸಕೋಟೆ ಗೊತ್ತಾ? ಹೊಸಕೋಟೆ ಫ್ಯಾಕ್ಟ್ರಿ ಗೇಟು, ಅಲ್ಲಿ ಅಣ್ಣ ಕೆಲಸ ಮಾಡೋದು. ನಿಮಗೆ ಮಕ್ಕಳು ಏನು ಕಲಿತಾ ಇದ್ದೀರಾ? ಇಲ್ಲ, ಅವರು ಕಲಿತ ಆಗಿದೆ ಎಮ್ಗೆ. ಈಗ ಕೆಲಸಕ್ಕೆ ಸ್ವಲ್ಪ ಹೋಗ್ತಾ ಇದ್ದಾರೆ. ಇನ್ನೂ ನೋಡಬೇಕು ದೇವರೆಲ್ಲ ಏನು ಆಟ ಆಡಿಸ್ತಾನೆ ಅಂತ. ಕೆಲಸಕ್ಕೆ ಹೋಗ್ತಾರೆ. ಒಬ್ಬ ಇಲ್ಲ, ಒಬ್ಬ ಮನೇಲಿ ಇರೋದು, ಒಬ್ಳು ಕೆಲಸಕ್ಕೆ ಹೋಗ್ತಾಳೆ. ಅವಳ ಕೋರ್ಟ್ ಪಾಯರೆ ಮೇರೆಗೆ ಪ್ರವೀಣಿಗೆ ಲಂಚನೆ ಒಂಜಿ ಕೋರ್ಟು ಪಾಯರೆಗೆ ಇರಿಗೆ ಲಂಚನೆ ಕೋರ್ಟು ಪಾಯರೆ ನಿಕಲಿ ಏಪೈ ಕೇಸ್ ನಿಂಗೇನು ಮದುವೆ ಮಾಡ್ರಿ? ಇಲ್ಲ ಇಲ್ಲ, ಇವಾಗ ಇಲ್ಲ. ಮದುವೆ ಆಗೋ ಏಜ್ ಆಗಲಿಲ್ಲ ಅವರಿಗೆ, ಇನ್ನೂ ಆಗಿಲ್ಲ ಆ ಏಜು. ಇಷ್ಟು ಸಣ್ಣ ವಯಸ್ಸಲ್ಲಿ ಬೇಡ. ಮೊದಲು ನನಗೆ ಮನೆ ಆಗಲಿ, ಆ ನಂತರ ಮದುವೆ ಮಾಡ್ತೀನಿ ಅವರಿಗೆ. ಮನೆ ಆಗದೆ ಹೋಗಿ ಮದುವೆ ಮಾಡಿದರೆ ಅವ್ರನ್ನ ಎಲ್ಲಿ ಕೂರಿಸೋದು? ನಾವು ಬಾಡಿಗೆ ಮನೆ ಎನಿಸ್ತಾ ಹೋಗ್ತಾ ಇರಬೇಕು. ಅದಕ್ಕೆ ಮಾಡುವ. ನಮ್ಮ ಮಕ್ಕಳು ಮದುವೆಗೆ ನಾನು ನಿಮ್ಮನ್ನು ಕರಿತೇನೆ ಆಯಿತಾ? ಬಿಸ್ನೆಸ್ ಮಾಡಬೇಕಾದ್ರೆ ಕಮ್ಮಿ ಇನ್ವೆಸ್ಟ್ ಜಾಸ್ತಿ పెట్టಬೇಕು. ಹೌದು ಹೌದು, ನಮಗೆ ಅಂತ ಬಿಸ್ನೆಸ್ ಮಾಡುವ ಐಡಿಯಾ ಇಲ್ಲ ಅವನಿಗೆ. ನಮಗೆ ಎಷ್ಟರಲ್ಲಿ ತೃಪ್ತಿ ಆಗ್ತದೆ ಅಷ್ಟರಲ್ಲಿ, ಎಷ್ಟು ನಮ್ಮ ಭಾಗ್ಯದಲ್ಲಿ ಉಂಟು ಅಷ್ಟಕ್ಕೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರೆ, ಹಾಗೆ. ಹೋಟೆಲ್ ಹಾಕ್ರಿ, ಹೋಟೆಲ್ ಹಾಕ್ಬೋದು. ಅದಕ್ಕೆ ಬಂಡವಾಳ ಯಾರು ಹಾಕೋದು? ಹೋಟೆಲ್ ಹಾಕಿದರೆ ಅದಕ್ಕೆ ಹೋಟೆಲ್ ಬೇಕು, ಮತ್ತು ಅದಕ್ಕೆ ಎಂತೆಲ್ಲ ಬೇಕು ಅದೆಲ್ಲ ಐಟಮ್ಸ್ ಎಲ್ಲ ಬೇಕು. ಆಮೇಲೆ ಜನ ಬೇಡ, ಜನ ನಾವೇ ಇದ್ದೇವೆ ಅಡುಗೆ ಮಾಡಲಿಕ್ಕೆ. ಅಲ್ಲಿ ಕೇಶವನ ಹೋಟೆಲ್ ಉಂಟು, ನಾನು ಅವ್ರು ಶೇರ್ ಮಾಡ್ಬೋದು. ಕೇಶವನ ಒಪ್ಪಿದರೆ ಅವ್ರು ಮಾಡೋದಿಲ್ಲ ಅಲ್ಲ. ಇಲ್ಲಿ ಮಂಗಳೂರಲ್ಲಿ ಒಂದು ಹೋಟೆಲ್ ತೆಗಿಬೋದಿತ್ತು ಅವರಿಗೆ. ಅವ್ರಿಗೂ ಹೋಟೆಲ್ ಇದೆ, 3 ಹೋಟೆಲ್ ಇದೆ ಅಂತೆ ಅವರಿಗೆ, ಕೇಶವನಿಗೆ. ನೋಡಿ ಎಷ್ಟು ದೊಡ್ಡ ಜನ ನಮ್ಮ ಲೈವಲ್ಲಿ ಬರುವುದು. ಅವರು ಈಗ ಇದ್ದಾರಿಲ್ವ ಗೊತ್ತಿಲ್ಲ, ಹೋದ್ರ ಅಂತ. ಇದು ತೇಡಲ ಇಲ್ಲ ಲೈವ್ ಸ್ಟೋರಿ ಪನ್ನರ್ಗಲ್ಲಿ ಅಂದೆ. ಮನೆ ಆರ್ಡ್ ತಗೊಂಡು ಮನೆಯಲ್ಲಿ ಬರ್ತ್ಡೇ ಕೇಕ್ ಮಾಡೋದು. ನೀವಾ ಆರ್ಡ್ರ್ ಮಾಡಿ ಮನೆಯಲ್ಲಿ ಬರ್ತ್ಡೇ ಕೇಕ್ ತಗೊಳ್ಳೋದಾ? ಓಕೆ ಓಕೆ, ಕೇಕ್ ಮಾಡಲಿಕ್ಕೆ ಕಲಿತರೆ ಒಳ್ಳೆಯದು. ನಮಗೆ ಗೊತ್ತಿಲ್ಲ ಕಲೀಲಿಕ್ಕೆ. ಆಯಡ ಪನ್ನ ಹತ್ತಿ ಕೇಶವನ್ನ ಹೋಟೆಲ್ ಬಾಡ್ಲೆ ಅಂತ ಬನ್ನಿ. ನಮಗೆ ಕೇಕ್ ಮಾಡಲಿಕ್ಕೆ ಬರುವುದಿಲ್ಲ. ಅಂತನಾ? ಇಲ್ಲ ಅದೆಲ್ಲ ಎಂತ ಕೇಕ್ ಮಾಡಕ್ಕೆ ಗೊತ್ತಿಲ್ಲ ಎಮ್ಗೆ. ನಾನು ಹೋಗಲ್ಲ, ಎಲ್ಲಿಗೆ ಹೋಗಲ್ಲ ಕೇಶವನ್ನ. ನೀವು ಎಲ್ಲಿಗೆ ಹೋಗಲ್ಲ?
అబ్బా ఇంక భయంగా ఉంది. ಕೈರಿ ಎಣ್ಣ ಅಕ್ಕ ಪಂದು ಪನ್ನಿ ನಮ್ಮ ವೀಕ್ ಪಾಯಿಂಟ್ ಮಕ್ಕಳಿಗೆ ಗೊತ್ತಾರ ಬಲ್ಲಿ ಒಂದು ಆಡದಾದೆ ಗೊತ್ತಿನ ಕೇಶವನ ಏನು ಸತ್ಯ ಬಂಪೆ ಗೊತ್ತಾನೆ ಇಂಚಂದು ಹಿಂಗ ದೀಪಿನ ಬರ ಬುದ್ಧಿ ಇಜ್ಜಿ ಕೇಶವನ ಎನ್ನ ಲೈಫ್ ಸ್ಟೋರಿ ಪಂಡ ಇರ್ಲ ಕೇಂಡ ಯಾನು ಕಲ್ಪನಾಡು ದಾದಾಯ రెండు ಪಂಡದ ಎನ್ನ ಮನಸ್ಸು ಗೊತ್ತಾನೆ ಇಂಚಿನ ಮನ ಪೆರ ಹಾಪುಂಡು ಅಂಚ ಎನ್ನ ಮನಸ್ಸು ಅವು ಇಂಕ ಇಂದು ಇಜ್ಜಿ ಪಂಡ ದಾದ ಗೊತ್ತುಂಡೆ ಪನ್ಪಿನಿಟ್ಟು ದಾದ ಅವಳು ಪಂಡ ಪೂರ ಬಂತಿಜ್ಜಿ ಆಯ್ಡ ಅಯ್ಯ ಬಂಡೋಲ ಪಾಡ್ದು ಅವು ಮಂಪಿಲಿ ಇಂದು ಮಂಪಿಲಿ ಬಂಡಿ ಐಕ್ ಬನ್ನಿ ಆತು ಮಗ ನಮ್ಮ ಇಜ್ಜದ ದೇವೇರಿ ಇಂಚ ದೀಪೇರಂಚ ಎಂಕ್ ಮಸ್ತ್ ಆಸೆ ಇತ್ತು ಕೇಶವನ ಒಂಜಿ ಹೋಟೆಲ್ ಮನ್ಪುಡು ಗಂಜಿದ ದಾದ ಒಂಜಿ ಆಪುಂಡದ ಒಂಜಿ ಗಂಜಿ ಕೋರಿ ಸುಕ್ಕ ಚಟ್ನಿ ಉಪ್ಪಡು ಪಾಡ್ದು ಹಪ್ಪಳ ಮಂತದ ಆ ಕೆಟ್ಟಿ ಉಂತಾವಳು ಗೊತ್ತಾಂಡೆ ಬುಕ್ಕವೇನು ಪೂರ ಮಿತ್ತಿನ ಅಕ್ಕಗ ಪಂಡ ದಿತ್ತಿಂಡು ಅಂಚ ಹೋಟೆಲ್ ಒಂದು ಬಂದು ಆಗಲೇ ಇತ್ತಿನಿ ಕೇಶವ ನಮ್ಮ ಪಕ್ಕುಲ ಇದಲ್ಪ ಐಕ್ ನನ್ನ ಬಾಡಿಗೆ ಒಂದು ಬನ್ನಗನೆ ಆಪು ಐಕ್ ಹೌದಿಕ್ಕಿನಿ ಅವೆ ಮ್ಯಾಚ್ ದಾಡಿ ಸನ್ಮಾನ ಬೈರಸಲ ವೈರಸ್ ಎಂಜಿನೆ ಅಲ್ಲ ಶಾಲ್ ಸಲ ಹಲೋ ಅಬ್ಬಾ ಏನ ಮಗನ ಟೋಕನ್ ಆಫ್ ಲವ್ ಟೀಮ್ ಅಗ್ನಿ ಹಲೋ ಇಂಕ್ ಸಲ್ಮಾನ ದೇ ತುಯ್ಯಾರಾ ತುಲೆ ಮಾತದಲ್ಲಿ ಆಯ್ತು ತಿಕ್ಕಿನಿಗೆ ಇಂದು ಯಾಂದಿ ಇದ್ದಾದ ಮನ್ಪುಡು ಬೈಕಂಪಾಯ್ಡ್ ತುಯ್ಯಾರಾ ತೂಲೆ ಅಗ್ನಿ ಟೀಮ್ ಅಗ್ನಿ ಟೋಕನ್ ಆಫ್ ಲವ್ ವಾಲಿಬಾಲ್ ಪ್ರೀಮಿಯಂ ಬೈಕಂಪಾಡಿ ಶೋಕುಂಡದೆ ಐಗಂದು ಮಂತೆ ಈಗ ಸಲ್ಮಾನ ಪಿಯರಜ್ಜ ಬತ್ತೇಂಕಂತ ಕೊರ್ನೆ ತುಲೆಂದು ಬಾಕಿ ಟಿವಿಗೆ ದೇವರೇ ಅಮ್ಮ ಗಂಟೆ ಆಯ್ತು ಮಾ ತಿನ್ನು
ಒಲ್ಲರು ಸೆಕೆ ಬಂದಿಲ್ಲ. ಇಂಜನ್ ರೈಡ್ ತೂಪೇರು ಸುರೇಶ್ ಬಂಗೀರ. ಹಾಯ್ ಮೇಡಮ್. ಎನ್ನ ಊರು ಕುಡ್ಲಾಡಿಯೇ, ಕುಡ್ಲ, ಮ್ಯಾಂಗ್ಳೂರು. ಇರ್ನವಲು ಊರು ಮ್ಯಾಂಗ್ಳೂರ್ದಾಗ. ಕುಡ್ಲ ಈರು ಕುಡ್ಲದಾರ. ಸುರೇಶ್ ಬಂಗೇರ ಬಂದುಂಡು ಕುಡ್ಲದಾರ ಸುರೇಶ್ ಇರು. ಏನು ಕುಡ್ಲ ಕುಡ್ಲ ಅತ್ತಾವರನಾ ಎನ್ನ ಕುಡ್ಲ ಬಂಡ ಊರತೆ ಅಂಜ ಎಂಕ್ಲು ಸುರತ್ ಕಳ್ಳಿಪ್ಪುನು ಎಂಕ್ಲು ದುಮ್ಮು ಕುಡ್ಲಾಡ ಎತ್ತೀನಿ ಬಜಿಲೆಕೇರಿ ಅವಳು ಎತ್ತೀನಿ ಎಂಕುಲು ಅಲ್ತಾಕುಲು ಎಂಕುಲು ಇತ್ತೆ ಮೂಲು ಸುರತ್ ಕಳ್ಳಿ ಬಜಿಲೆಕೇರಿ ಗೊತ್ತುಂಡ ಅಲ್ಲಿ. ಓಕೆ. ಬಜಿಲಕೇರಿ ಹಿಂಗೆ ಕುಡ್ಲದಾರು ಸ್ಟೇಟ್ ಬ್ಯಾಂಕ್ ಈಡೆ ಬರ್ತದ್ದು ಸುಮಾರು ವರ್ಷ ಅಣ್ಣ. ಇದು ಹತ್ತವರ ಪಜ್ಜ ಅಂತ ದಿಪ್ಪ ಆಯ್ತಾ ಒಂತದೆಪ್ಪು ಬಜಿಲಕೇರಿ ಮಸ್ತ್ ಸಲ ಬೈದೆ ಅವಳು ಅಂದೆ ಯಪ್ಪ ಮುಖ್ಯ ಪ್ರಾಣ ದೇವಸ್ಥಾನ ಅಂದೆ ಎಂಕಲ್ಲ ಅವಳೆ ಉಲೇಡು
ಮಾಲಂ ಲೈಡ್ ಹಂಚಿಪೋಡು ಮಾತೆ ಅದನ್ನ ಕಿಕ್ಕಿಟ್ಕೊಂಡಿದ್ದೆ ಅಲ್ಲಿ ಯಾನೇನಂತ ಬಾರ್ದಿನಿ ಅಂತ ಯಾನೇನಂತ ಬಾರ್ದಿ ಕಾಲೇಜಿಗೆ ಹೋತೆ ಮಾತಲ್ಲ ಒಂದು ಕೈ ಕೊಡ್ತೀನಿ ದಯಮೆ ಮಲ್ಲ ಜನ ಸನ್ಮಾನ ಮಾಡ ಬಂತೀನಿ ಊರಿಗೆ ಜನ ಹೋತ ಹಾಂ ಮಕ್ಕಳು ಮಾತ್ರ ಬಿರೋಡಿ ಇರ್ತೀರಿ ನಾನು ಎದುರಿತ್ತೆ ಹಾಂ ಮಾತ್ರ ಕೈ ಕೊಡ್ತೀನಿ ನನಗೆ ಪದಾರ್ಥ ಪ್ರಜ್ವಲ್ ಅಂದೆ ಓಟಿ ದಯಗು ಹೆಂಗ್ ಹಾಕ್ನಿ ತಕ್ಕುದು ಹಾಂ ಸ್ಪಾನ್ಸರ್ ಕೊಡ್ತೀನಿ ಸ್ಪಾನ್ಸರ್ ಕೊಡ್ತದೆ ಮಾತಾಡಿ ಕೊಡ್ತಿರೋದು ಮಗ ಹೆಂಗ್ತಿ ಹೌದೇನು ಊರಿಗೆ ಬೇ ಅಂಚನೆ ಆಯ್ತಲ್ಲ ನಂಬರ್ 1 ಒಂದು ಪರ್ಸನ್ಸ್ ಸೀಸನ್ 1 ಹೌದಾ ವಿಷಯ ಅದ ನೀ ಕೊರಿಯ ಕೊರಡಾಂಡ ಹಾಂ ಅದ ಎಂದಿಲ್ಲ ನೀ ಕೊರಿಯ ಕೊರಡ ವಿಷಯ ಅದ ಸ್ಪಾನ್ಸರ್ ಕೊಡ್ತೀನಿ ಟೀಮ್ ದಾಯಿ ಈ ಒರಿಯ ಟೀಮ್ ದಾಯ ಹೆಂಗು ಟೀಮ್ ದಕ್ಕು ಯಾಡ ಓರಿಯಕ್ಕೆ ಬರ್ತೀನಿ ಒಂಜಾತೆ ಈಗ ಕೊಡ್ತೀನಿ ನಿನ್ನ ಕೈ ಪಡೆದೇ ಬರೋದು ಸೇರ ನಿನಗೆ ಕೊಂಚ ಒಂಜಿ ಗತ್ತಲ್ಗ ಬತ್ತಿಜ ಸರ್ ನಕಲು ಮಾತ್ರ ಬರ್ತದೆ ಬಾತಿರ್ತಿ ಅಂದ ಅಂಚನೆ ಅದಿ ಮರ್ಯಾದಿ ಪಲ್ಲೆ ಸುರೇಶ್ ಬಂಗೇರ ಒಂಜಿ ಫ್ಯಾನ್ ಪಾಲು ಸೆಕೆ ಮೆಲ್ಲ ಬಾಂಡಲ ದಾದಾ ಹೌದಾ ತೆತ್ತೆ ಎಲ್ಲ ಕಂಡದ್ದು ಜನ ಹಿಂಗೆ ಫೋನ್ ಮಾಡಿ ಬಂತು ವ್ಯಾನ್ ನೋಡಿ ಮಾಡಿ ಹೌದಾ ನೋಡಬೇಕು ಆದರೆ ನನಗೆ ಅದು ಕಷ್ಟ ಆಗ್ತದೆ ಬೇಡ ಅಂತ ಬೇಡ ಅದೆಲ್ಲ ಅಂತ ಅದು ಕಷ್ಟ ಆಗ್ತದೆ ಮೆಮ್ಕೆ ಯೂಟ್ಯೂಬ್ ಮಾಡಿ ಕಷ್ಟ ಆಗ್ತದೆ ಯೂಟ್ಯೂಬ್ ಮಾಡಿ ಅದೆಲ್ಲ ಬೇಡ ನಾನು ಈ ಥರ ವ್ಲಾಗ್ ಮಾಡ್ತೇನಲ್ಲ ಮನೇಲಿ ಅಷ್ಟೇ ಸಾಕು
ಪಾಡಿದಾನೆ ಬಾಡಿಗೆ ಮಾಡಿ ಪಪ್ಪನ ಹಾಕಿ ನೆಟ್ಟತ್ತ ಅಂತು ಕಾರ್ ಜಾಬ್ ಕೂಡ ಕಾರ್ ಹೋಗ್ತಾ ಇದೆ ಮತ್ತೆ ಇಲ್ಲಿ ಸ್ಪಾನ್ಸರ್ ಹೇಳ್ತೀನಿ ಕಾಫಿ ಜನ ಮೂರು ಜನ ಬಂದು ಇಲ್ಲೇ ಬರೋಣ ಜ್ಯೂಸ್ ಮಾಡೋಣ ಕೊಟ್ಟು ಮಾತ ಅಪ್ಪ ಸರ್ ನಾವು ಬೈದಿ ಅಲ್ಪ ಮೈಕ್ರೋ ಬರ್ತಿರ್ಬೋದು ಈ ಮ್ಯಾಚ್ ಯಶಸ್ವಿಯಾಗಲು ಹುಡುಗ ದಾನಿಗಳ ಸಹಾಯ ಬೇಕು ಟೀಮ್ ಅಡ್ಮಿನ್ ಇವರು ಬಂದು ಇಲ್ಲಿ ಮುಂಭಾಗದಲ್ಲಿರುವ ಸ್ಟೇಜಿನಲ್ಲಿ ಬಂದು ಆಸನರಾಗಲು ಸಾಲ್ವ್ ಮಾತನಾಡ್ತಿರೋದು ನೃತ್ಯ ಅವು ಗೊತ್ತಾಗ್ತವೆ ನೃತ್ಯ ಅವ್ರ ಟ್ರೋಫಿ ಸಾಲ್ವ್ ಮಾಡಿ ಟ್ರೋಫಿ ಸಾಲ್ವ್ ಮಾಡಿ ಎಂತ ಕಲಿಯುದು ಹೆಸರು ನ್ಯಾಚುರಲ್ ಎಂತ ಕಲಿಯುದು ತಂತದ್ದು ಗುಡ್ ಬೋರ್ಡ್ಸ್ ನಿಮ್ಗೆ ಎಲ್ಲಿ ಬರ್ಲಿಕ್ಕೆ ಆಗಿಲ್ವಾ ಕಲಿಬೋದು ಕಾಯ್ಲಿಕ್ಕೆ ಮನಸ್ಸು ಬನ್ನಿ ಬನ್ನಿ ಅಲ್ಲ ಬನ್ನಿ ಕಳಿಸಿದೆ ಬನ್ನಿ ಅಲ್ಲ ಬನ್ನಿ ಮ್ಯಾರೇಜ್ ಮ್ಯಾರೇಜ್ ಅದೇ ಬೆಂಚಿನ ಹುಡ್ತದ ಅವರು ನಿಮ್ ಕಲ್ಕಿದ ಹೋಗಿದ್ದೀರಿ ಯಾವೂರು ಆರು ಸರವಣ ಯಾವೂರು ವನ I am Tamil. Okay, I am Mangalore. Mangalore. ಅವು ಅನ್ನ ಸರಿಕೊಂಡಾಗ ಇಡೀ ನೆಲ ಅವಳು ಹಾಕಿದಾಗ ಮಂತ ಆಗ್ತೈತಿ ಅಮ್ಮ ಹೋಗ್ತಿಲ್ಲ ಕಂದೋಡು ತರಬೇನೆ ಕಮ್ಮೆನಗೆ ಯಾನೂ ಅಲ್ಲ ನೀನೇ ನಿನ್ನ ಗಂಡ ನಾನು ದಾಂದೇರಿಯೇ ಬರ್ತೀನಿ ಕೂಡ ಮಂಗಳೂರು ದಿಕ್ಕದಾಲ ಕಮ್ಮಿ ಚಿನಿಗರೆ ನೀವು ತಮಿಳ ನನಗೆ ತಮಿಳ್ ಬರೋದಿಲ್ಲ ಆಯ್ತಾ ಮ್ಯಾಂಗ್ಳೂರು ಕನ್ನಡ ಹಿಂದಿ ಅದು ಹೊಡೆದ ಬರಲ್ಲ ಹೋಯ್ತು
ಹಾಂ ಎಂತ ಹಾಯ್ ನೆಂದೆತ್ತಿ ಉಣ್ಣ ನಾವು ಅವಲ್ಲ ಇಲ್ಲ ಕೊಂಕಣಿ ಕೊಂಕಣಿಕೆ ಕೊಂಕಣಿ ಕೊಂಕಣಿಕೆ ಕೊಂಕಣಿ 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 ಹೇಳಿ ಮತ್ತೆ ಕನ್ನಡ ಮಾತಾಡುವವರು ಮಾತ್ರ ಬನ್ನಿ ಅಂತ ಲೈವಿಗೆ. ಕನ್ನಡ ಬರಲ್ವಾ ಅಕ್ಕ? ದಾದೆ ದಿಕ್ಕದು ಬೂರ್ನಿ ದಾದೆ ದಿಕ್ಕದು ಬೂರ್ನಿ ಏನದು ನಾನೇ ಏರಿ ಎಂದು ಕನ್ನಡ, ಮರಾಠಿ, ಕೊಂಕಣಿ, ಪಂಜಾಬಿ, ಗುಜರಾತಿ ನಿಮ್ಮ ಮನೆಯವರಿಗೆ ತೋರಿಸಲಿ. ಕೆಲಸಕ್ಕೆ ಹೋಗಿದ್ದಾರೆ ಕಾರ್ತಿಕದ ಬೂರ್ಗೆ ಒಲ್ಪ ತೆಗೆದು ಬೂರ್ನಿ ದಾದಾಯಿ ಏರ್ ಬತ್ತಿ ಏರಿದೇನು MK ಕೆಲಸಕ್ಕೆ ಹೋಗಿದ್ದಾರೆ ಆಯ್ತಾ? ಏನು ವರ್ಕ್ ಮಾಡುತ್ತಾರೆ ಅವರು? ಎಂಥದ ಒಂದು ಕೆಲಸ ಮಾಡ್ತಾರೆ ನಿಮ್ಮ ಪಾಪು ಇಲ್ಲ ಹೋಗಿದ್ದಾರೆ. ನಾನು ಮತ್ತೆ ನಮ್ಮ ಅಮ್ಮ ಮಾತ್ರ. ನನ್ನ ಈ ವಿಡಿಯೋದಲ್ಲಿ ಅಮ್ಮ ಇದ್ದಾರೆ. ಹೊರಗೆ ಹೋಗಿದ್ದಾರೆ. ಮತ್ತೆ ಹೆಂಗ್ ಕಡುಬು ಬ್ಯಾಗ್ ಅವರಿಗೆ ಅಡಗಿ ತಿನ್ನಕ್ಕೆ ಯಾವ್ದೆಂತ ಪುಣ್ಯ? ತಾಯಿ ಅಡಿಗೆನಾ? ಗಂಟೆ ಆಯ್ತು ಆತೇನಾ? ನಮ್ಮ ಮನ್ಯಾಗ ಯಾರು ಅಜ್ಜಿ ಯಾರು ಇಲ್ಲ ರೀ, ಎಲ್ಲ ಶಿವನ ಪಾದಕ್ಕೆ ಸೇರಿಯಾರು. ಹೌದಾ? ನನಗೆ ಅಮ್ಮ ಇದ್ದಾರೆ. ನಮ್ಮ ಅಪ್ಪ ಶಿವನ ಪಾದಕ್ಕೆ ಸೇರಿದ್ದಾರೆ, ಅಮ್ಮ ಇದ್ದಾರೆ ನನಗೆ. ಅಪ್ಪ ಇಲ್ಲ, ಅಜ್ಜಿ ಇಲ್ಲ. ಫ್ಯಾನ್ ಕುದರ್ ಚೇಂಜಿ ಮಲ್ತದು ತಿಕ್ಕದು ಬೂರಿಯ ನನ್ನ ಚೇಂಜಿ ಹಾಕುದು ಕೆಡ್ಡ ಬೋಡ ಇರೆಗು ಸೀರಾ ಬೋಡ ಸೀರೆ ಇರೆಗು
ಇವತ್ತು ಊಟಕ್ಕೆ ಏನು ತಿಂದು ಬರಲಿ ಅಂತ ಗೊತ್ತಾಗಲ್ಲ ರೀ. ಬ್ಯಾಂಗ್ಳೂರ್ದಾಗೆ ಮಂದಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಹೌದಾ, ಹೋಟ್ಲಿಗೆ ಹೋಗಿ ನೀವು ಚಿಕನ್ ತಿನ್ನಲ್ವಾ? ಮೀನು ಸಾರೆಲ್ಲ ತಿನ್ನಲ್ವಾ? ಹೋಟ್ಲಿಗೆ ಹೋಗಿ, ಒಳ್ಳೆ ಹೋಟ್ಲಿಗೆ ಹೋಗಿ ಒಂದು ಚಂದದೊಂದು ಬಾಡೂಟ ಮಾಡಿ. ಬ್ಯಾಂಗ್ಳೂರು ಅಷ್ಟು ಒಳ್ಳೆ ಹೋಟೆಲ್ ಇಲ್ಲ. ಮಂಗಳೂರಾಗ ತುಂಬ ಒಳ್ಳೆ ಹೋಟೆಲ್ ಉಂಟು, ಅಲ್ಲಿ ಊಟ ಕೂಡ ಚೆಂದ ಉಂಟು ಮಂಗಳೂರಲ್ಲಿ. ಬೆಂಗಳೂರಲ್ಲಿ ಇಲ್ಲ. ನೀವು ವೆಜ್ಜಾ? ಓಕೆ ಓಕೆ. ಆ ವೆಜ್ ಹೋಟೆಲ್ ಇದೆಯಲ್ಲ ಅಲ್ಲಿ, ವೆಜ್ ಹೋಟೆಲ್ ಇದೆ, ಅಲ್ಲಿ ಊಟ ಮಾಡಿ. ಒಳ್ಳೆ ಊಟ, ಒಳ್ಳೆ ಹೋಟ್ಲಿಗೆ ಹೋಗಿ. ಪಜ್ಜಿ ಇಲ್ಲದೆ ಕೇಳನವೇ ಇದೀಗ ಅಲ್ಲೇ ಚೇಂಜ್ ಮಾಡ್ತಾರೆ. ಇಡು ಚೇಂಜ್ ಮಾಡಿ ಕೇಶವನ್ನು. ಇದೀಗ ಕಜಿಪು ಅದೇ 8 ಕಜಿಪು ಸಾರಿ. ಇಲ್ಲಿ ಕೆಟ್ಟಲ್ ಜನ ಬಂದು ಬ್ಯಾಂಗ್ಳೂರು ಹೊಲಸ್ಯಾರಿ. ಹೌದಾ? ನೀ ಕೇಶವನ ದಾದಿ ఇది చేంజ్ మంది తనిస్తే ఎక్కడ చేంజ్ ఆపించబడ్డారు తీరు ఒక దాయికి ఒక ఇరిన బ్లాక్ అవుతులే. ಇರ್ನ ಬ್ಲಾಕ್ ಅಪ್ ಮಗ ಅವು ಇತ್ತೆ ಇನ್ನು ನನ್ನ ಬ್ಲಾಕ್ ಅಪ್ ನಿರಂಜನ ಕೇರಳ ಜನ ಭಾಳ ಹೊಲಿಸಿರ್ತಾರೆ. ಹೌದೌದು, ಹೊಲಿಸಿಲ್ಲ, ಅವರು ಒಳ್ಳೆಯವರೇ, ಆದರೆ ಮಾತು ಸ್ವಲ್ಪ ಒಂದು ಹೊರಟು ಆಯಿತಾ. ಮಂಗಳೂರವರು, ಕೇರಳದವರೆಲ್ಲ ಮಾತು ಸ್ವಲ್ಪ ಹೊರಟವರದು. ಇಲ್ಲಾಂದರೆ ಅವರು ತುಂಬ ಒಳ್ಳೆ ಜನ. ಅದು ನಿಮಗೆ ಅನಿಸೋದು ಹಾಗೆ. ಅವರೊಂದು ಸ್ವಲ್ಪ ಜೋರಾಗಿ ಮಾತಾಡಿದರೆ ಅದು ನಿಮಗೆ ಅವರು ಜೋರಾಗಿದ್ದಾರೆ ಒಂಥರ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲ, ತುಂಬ ಒಳ್ಳೆಯವರೇ. ಚೇಂಜ್ ಮಲ್ಪಿಜಿಯಾನ ರಾಜನ್ನ ಮೆಸೇಜ್ ಮಲ್ಪರ ಹೋದು ಅಂಚ ಆಯ್ನು. ನಾ ಅವರು ಜನರದು ಕ್ಯಾಮೆರಾ ವರ್ಕ್ ಮಾಡಿ ಕೊಟ್ಟಿದ್ದೀನಿ, ದುಡ್ಡು ಕೊಡೋದಿಲ್ಲ ರೀ ಅವರು. ಹೌದಾ? ದುಡ್ಡು ಕೊಡಲ್ವಾ? CC ಕ್ಯಾಮರಾ ವರ್ಕ್ ಮಾಡಿ ಕೊಟ್ಟಿದ್ದೀರಾ, ದುಡ್ಡು ಕೊಡಲ್ಲ ಅಂತಾರಾ? ಕೊಡ್ತಾರ್ರೀ ಅವರು. ಅಂದರೆ ಎಲ್ಲ ಜನ ಒಂದೇ ಥರ ಇರಲ್ಲಲ್ಲ. ಉಮೇಶ್ ಆಚಾರ್ಯ ಬರ್ತೀರಿ. ಹಾಯ್ ಉಮೇಶ್, ಎಂಚೊಲ್ಲಾರು ಸೌಖ್ಯನಾ? ಒನಸ್ವಂತರ ದಾದಿ ಕಜ್ಜಿಪು, ಒನಸ್ವಂತರ ದಾದಿ ಕಜ್ಜಿಪು ಉಂಡರ. CCTV ಕ್ಯಾಮರಾ ಯಾರಿಗಾದರೂ ಬೇಕಾದರೆ ಹೇಳಿ. CCTV ಈಗ ಯಾರು ಹೇಳರಿ? ನಾವಿದ್ವಿ ಕಣ್ಣ CCTV ಆಗಿ ನಮ್ಮ ಕಣ್ಣೇ ಇದೆ. ನಮ್ಮ ಮನೆ ಹತ್ರ ಯಾರು ಬರಲ್ಲ, ನಮ್ಮ ಕಣ್ಣೇ ಸಾಕು CCTV. ಆಲ್ ಕರ್ನಾಟಕ NK, ಥ್ಯಾಂಕ್ ಯು.
ಕಣ್ಣುಂಟಲ್ಲ ಸಿ ಸಿ ಕ್ಯಾಮರ್ದಾಗಿ ಕೆಲಸ ಮಾಡಿ ಊಟ ಆಯಿತು. ನಿಮ್ದಾಯ್ತಾ? ನಂದು ಸಹ ಆಯ್ತು ರೀ. ನಮಗೆ ಇವತ್ತು ಬೇಳೆ ಸಾರು ಆಯಿತಾ, ಎಂತ ಮಾಡಲಿಲ್ಲ. ಇವತ್ತು ಶನಿವಾರ ಅಲ್ವಾ, ಇನ್ನು ನೋಡಬೇಕು. ಮತ್ತೆ ಸಾಯಂಕಾಲ ಬೇರೆ, ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡಿದ್ದು, ಇನ್ನು ಮಧ್ಯೆ ಸಾಯಂಕಾಲ ಬೇರೆ ನಾಳೆ. ನನಗೆ ಒಂದು ಲೈಕ್ ಕೊಡಿ ಉಮೇಶ್ ಆಚಾರ್ಯ ಅವರೇ, ಒಂದು ಲೈಕ್ ಕೊಡಿ, ಒಂದು ಲೈಕ್. ನಿಮ್ಮ ಅಡುಗೆ ಮನೆ ತೋರಿಸಿರೋ, ಅಡುಗೆ ಮಾಡೋದು ತೋರಿಸಿರಿ. ನಂದು ನೆನ್ನೆ ವಿಡಿಯೋ ಹಾಕಿದ್ದೇನೆ. ನನಗೆ ನೆನ್ನೆ ಒಂದು ನೀರುಳ್ಳಿ ಸಾರು ಮಾಡಿದ್ದೆ, ಸಾಂಬಾರು ಮಾಡಿದ್ದೆ. ಆ ವಿಡಿಯೋದಲ್ಲಿ ನಮ್ಮ ಅಡುಗೆ ಮನೆ ಇದೆ, ನಾನು ದೂರದಲ್ಲಿ ಝೂಮ್ ಮಾಡಿದ್ದೇನೆ. ಝೂಮ್ ಇದೆ, ನೀವು ನೋಡಿ ಹೋಗಿ. ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅಮ್ಮ ಟಿ ವಿ ನೋಡ್ತಿದ್ದಾರೆ, ಜೋರು ಇಟ್ಟಿದ್ದಾರೆ, ಅದು ಇದಕ್ಕೆ ಕಾಪಿ ರೇಟ್ ಇರ್ತದೆ. ಮತ್ತು ನಾನು ಹೋಮ್ ಟೂರ್ ಮಾಡಲ್ಲ, ಹೋಮ್ ಟೂರ್ ಮಾಡಲಿಕ್ಕೆ ಆಗಲ್ಲ ಇದರಲ್ಲಿ. ಇದು ಬಾಡಿಗೆ ಮನೆ ಅಲ್ವಾ, ಅದಕ್ಕೆ ಹೋಮ್ ಟೂರ್ ಬೇಡ. ಸ್ವಂತ ಮನೆ ಮಾಡಲಿ, ಆವಾಗ ಹೋಮ್ ಟೂರ್ ಮಾಡೋಣ ಆಯಿತಾ. ಗಡ್ಡ ಅಲ್ಲ, ನನ್ನ ವಿಡಿಯೋದಲ್ಲಿದೆ, ನನ್ನ ವಿಡಿಯೋದಲ್ಲಿ ಇದೆ ನೋಡಿ. ನೋಡಿಲ್ವಾ ನೀವು ನಮ್ಮ ವಿಡಿಯೋ? ಕೇಶವನ ಪೋಯ್ರಾ ಅಂಚನೆ ಅಲ್ಲ ಪೋಪೆ.